ಶಿವಶಕ್ತಿ ಕೋಡಿಯಾಲ. ಬನ್ನಿ ಬನ್ನಿ. ಎಸ್ ಆಡಿಯನ್ಸ್ ಬೋಲ್ ಕೊಡ್ತಾ ಇದ್ದೀನಿ ಈಗನ ಕಾರಿಂಜನ ಕೋಡಿಯಾಲ ಪ್ಲೀಸ್. ಕೋಡಿಯಾಲ ಕೋಡಿಯಾಲ ಈ ಫೈನಲ್ ಅಲ್ಲಿ ವಿನ್ ಆಗುತ್ತೆ. ಕೋಡಿಯಾಲ ಎನಿಬಡಿ? ಕೋಡಿಯಾಲ. ಕಾರಿಂಜ ಕಾರಿಂಜ ಕೋಡಿಯಾಲ 50-50. ಕೋಡಿಯಾಲ 75-50. ಕಾರಿಂಜ ಇದು ಕೋಡಿಯಾಲ. ಈಗಲೂ ಪಳಂದು ಇಪ್ಪರ ಯಾವುದು? ಕಾರಿಂಜ ರೈಟ್. ಕಾರಿಂಜ ಈಗಲೂ ಸಂಗಡಗೆರೆ ಈಗಲೂ ಅಂಚಿನತ್ತಿ ಇಂಚಿನತ್ತಿ. ಎಸ್ ಪ್ರೀತಮ್ 50-50. ಎಂಚಿನ ಮಾರ ಏನೈತಿ ಇಪ್ಪ ನಮ್ಮ ನೋಡ್ದಾಟಣ. ಇಲ್ಲಿ ಕಾರಿಂಜ. ಲೈಟ್ ಆನ್ ಮಾಡಿ. ಎಸ್ ಸಂಘಟನೆ ಅಂದ್ರೆ ಸಮಬಲ. 50-50 ಅಲ್ಲಿ ಓಡ್ತಾ ಇದೆ. ಎಕ್ಸಾಕ್ಟ್ಲಿ 1:20. 50-50. ಫೈನಲ್ ಹಂತದ ಎರಡು ತಂಡಗಳ ನಡುವೆ ಹೋರಾಟ. ಒಂದಿನ ಕಾಣ ತುಳಿಯಾಡ No! 50-50 ಇತ್ತು. ಒಂದ್ ಸೆಕೆಂಡ್ ಕಾರಿಂಜ ಇತ್ತನಿಗೆ ಅವರ ಧೈರ್ಯ ಗೆಲ್ಬೇಕು. ಎರಡು ಗೆಲ್ಬೇಕು. ಅದರೊಟ್ಟಿಗೆ ಲಕ್ಷ್ಮೀ ಜನಾರ್ದನ ಇವತ್ತ ಮಂಡಲ ಗೆಲ್ಬೇಕು. ನಾನು ಗೆಲ್ಬೇಕನ್ನೋದು ಯಾಕಂತ ಸಂಘಟನೆಯಲ್ಲಿ ಗೆದ್ದಿದ್ದೀರಿ ನೀವು. ಇವತ್ತು 17 ತಂಡಗಳು ಬಂದಿವೆ. ಆಟ ಮುಕ್ತಾಯ ಆಗ್ತಾ ಇದೆ. ಲ್ಯಾಂಡಿಂಗ್ ಸೆರೆಮನಿಗೆ ರೆಡಿ ಆಗಿರ್ಬೇಕು. ಈಗ ಪಂದ್ಯಾಟ ಕಾರಿಂಜ ಪಡ್ಕೊಂಡ್ರೆ ಕೋಲಾಸ್ ಕೊನೆಯ ಪಂದ್ಯಾಟ. ಫೈನಲ್ ಹಂತದ ಪಂದ್ಯ. Music continue. Come on, come on. Come dance. Yes, Kodiala, Kodiala, Kodiala. Thank you so much. Bandili. ಎರಡು ತಂಡಗಳು ಬನ್ನಿ. ಮುಗಿಲ ಟೀಮ್ ಸ್ಟೆಪ್ ಮಾಡ್ದೆ ನೋಡಿ. ಬಂದಿಲಿ. ಇಲ್ಲಿ ನೀವು. Yes, please. Yes, ಪ್ರೀತಮ್. ಅದೇ ಸಾಂಗ್. Please continue fast. ಬಂಧುಗಳೇ, ಇವತ್ತಿಗೆ ನಿಮ್ಮೆಲ್ಲರ ಸಹಕಾರದಲ್ಲಿ 136ನೇ ಗ್ರೇಡ್ ಪಂದ್ಯಾಟದ ನಿರೂಪಣೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಲಕ್ಷ್ಮೀ ಜನಾರ್ದನ ಯುವಕ ಮಂಡಲ ಕೇಳ್ಪು